ತುಳುನಾಡಿನಾದ್ಯಂತ ತೆರೆಕಂಡ ಎನ್ನ ತುಳು ಚಿತ್ರಕ್ಕೆ ಬಿಗ್ ಓಪನಿಂಗ್ ಸಿಕ್ಕಿದೆ. ಚಿತ್ರವನ್ನು ವೀಕ್ಷಿಸಿದ ಪ್ರೇಕ್ಷಕರು ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಚಿತ್ರಮಂದಿರದಿಂದ ಹೊರಬಂದ ಪ್ರೇಕ್ಷಕರು ಸಂಪ ಬಡ್ಡಿ ಸಂಪ ಎಂದು ಹೇಳ್ತಿದ್ದಾರೆ. ಎಸ್, ತುಳುನಾಡಿನಾದ್ಯಂತ 14 ಚಿತ್ರಮಂದಿರಗಳಲ್ಲಿ ತೆರೆಕಂಡ ಎನ್ನ ಹೊಸ ಕಲಾವಿದರ ಸಿನಿಮಾ. ಬೆರಳೆಣಿಕೆಯ ಕಲಾವಿದರನ್ನು ಬಿಟ್ಟರೆ ಉಳಿದವರೆಲ್ಲರೂ ಹೊಸಬರೇ. ಹಾಗೆಂದ ಮಾತ್ರಕ್ಕೆ ಎಲ್ಲೂ ಅಭಿನಯದಲ್ಲಿ ರಾಜಿ ಇಲ್ಲ. ಅತ್ಯುತ್ತಮ ನಟನೆ, ಮುದ ನೀಡುವ ಸಂಗೀತ, ಆರೋಗ್ಯಕರ ಹಾಸ್ಯ ಇವೆಲ್ಲದಕ್ಕೂ ಒಂದೊಳ್ಳೆ ವಿಭಿನ್ನ ಕಥೆಯನ್ನು ನಿರ್ದೇಶಕ ವಿಶ್ವಣ್ಣ ಕಟ್ಟಿಕೊಟ್ಟಿದ್ದಾರೆ. ಪ್ರೇಕ್ಷಕರು ಈಗಾಗಲೇ ಚಿತ್ರವನ್ನು ಮೆಚ್ಚಿಕೊಂಡಿದ್ದು, ಕೋಸ್ಟಲ್ವುಡ್ ದಿಗ್ಗಜರು ಚಿತ್ರವನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಅದೇ ಕಾಮಿಡಿ, ಅದೇ ನಟರು, ಹೊಸತನ ಏನಿಲ್ವಾ ಅಂತ ಕೇಳ್ತಿದ್ದ ಒಂದಿಷ್ಟು ಮಂದಿ ಇವಾಗಲಾದರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಿಸಿ ಹೊಸತನ ಏನೆಂಬುದನ್ನು ಎನ್ನ ಚಿತ್ರತಂಡ ಮಾಡಿ ತೋರಿಸಿದೆ. ಒಮ್ಮೆ ಚಿತ್ರವನ್ನು ವೀಕ್ಷಿಸಿದರೆ ಮತ್ತೊಮ್ಮೆ ಕುಟುಂಬ ಸಮೇತರಾಗಿ ಚಿತ್ರವನ್ನು ವೀಕ್ಷಿಸಿ ಹೊಸ ಕಲಾವಿದರು ಹಾಗೆ ತಂತ್ರಜ್ಞರನ್ನು ಪ್ರೋತ್ಸಾಹಿಸಿ ಹರಸಿ ಹಾರೈಸಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.